ಗಣೇಶೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ಶ್ರೀ ಶಿವಾನಂದ ಭಜನಾ ಮಂಡಳಿ ಏನುಗುಡ್ಡೆ ಇವರ ಆಶ್ರಯದಲ್ಲಿ ನಡೆದ ಪ್ರಶಾಂತ್ ಎ ಕೋಟ್ಯನ್ ಪಡುತೋಟ ಇವರ ನೇತೃತ್ವದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಅತ್ಯಂತ ಸಂಭ್ರಮದಿಂದ ನಡೆಯಿತು. ಈ ಸಂಭ್ರಮಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗಿದ್ರು. ಬನ್ನಿ ಆ ಸಂಭ್ರಮ ಹೇಗಿತ್ತು ಅಂತ ನೋಡೋಣ. ಸುಮಾರು 71 ವರ್ಷಗಳ ಇತಿಹಾಸವುಳ್ಳ ಶಿವಾನಂದ ಭಜನಾ ಮಂಡಳಿ ಎನೆಗುಡ್ಡ ಕಟ್ಪಾಡಿ ಇಲ್ಲಿ 3ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ನಡೆಯಿತು. ಯುವ ಉದ್ಯಮಿ ಎ ಪ್ರಶಾಂತ್ ಕೋಟ್ಯಾನ್ ಪಡುತೋಟ ಇವರ ನೇತೃತ್ವದಲ್ಲಿ 3ನೇ ವರ್ಷದ ಗಣೇಶ ಚತುರ್ಥಿಯ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಿತು. ಅದರಲ್ಲಿ ಮುಖ್ಯವಾಗಿ ಯುವ ಸಮುದಾಯದಲ್ಲಿ ಸಂಘಟನೆ ಒಗ್ಗಟ್ಟಾಗಿ ಇರುವಂಥ ಒಂದು ಪರಿಕಲ್ಪನೆಯ ಆಧಾರದಲ್ಲಿ ಬಾಲಗಂಗಾಧರನಾಥ್ ತಿಲಕ್ರವರು ಈ ಗಣೇಶೋತ್ಸವ
ಅಥವಾ ಗಣೇಶ ಚತುರ್ಥಿಯನ್ನು ಸಾಮೂಹಿಕವಾಗಿ ಆಚರಿಸುವ ಒಂದು ಪರಿಕಲ್ಪನೆಯನ್ನು ಸಾಕಾರಗೊಳಿಸಿದರು. ಅನೇಕ ವರ್ಷಗಳ ಹಿಂದೆ ಆರಂಭವಾದಂಥ ಈ ಒಂದು ಸಾರ್ವಜನಿಕ ಪೂಜಾ ಪದ್ಧತಿ ಇವತ್ತಿನ ಕಾಲಘಟ್ಟದಲ್ಲಿ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಕಡೆಯಲ್ಲಿ ನಡೀತಾ ಇರುವಂಥದ್ದನ್ನು ನಾವು ಕಾಣ್ತೇವೆ. ಇದೇ ರೀತಿ ಈ ಒಂದು ಒಗ್ಗಟ್ಟಿನ ಪರಿಕಲ್ಪನೆ ಮುಂದುವರಿಬೇಕಂತೇಳಿ ನಮ್ಮೆಲ್ಲರ ಆಶಯವೂ ಕೂಡ ಆಗಿದೆ. ಇಲ್ಲಿ ನಮ್ಮ ಕಡ್ಪಾಡಿಯ ಏಣುಗುಡ್ಡೆ ಗ್ರಾಮದ ಈ ಒಂದು ಶಿವಾನಂದ ಭಜನಾ ಮಂದಿರದ ಪರಿಸರದಲ್ಲಿ ನಮ್ಮ ಅತ್ಯಂತ ಹೆಸರಾಂತ ಮನೆತನ ನಮ್ಮ ಪಡುತೋಟದ ಬೊಕ್ಕಕ್ಕನವರ ಸುಪುತ್ರನಾದ ಪ್ರಶಾಂತ್ ಸುವರ್ಣ ಅವರು ಕಳೆದ 3 ವರ್ಷದಿಂದ ಎಲ್ಲರನ್ನೂ ಸೇರಿಸಿಕೊಂಡು ತಮ್ಮ ಕುಟುಂಬ ಬಂಧು ಬಳಗ ಎಲ್ಲ ಊರಿನವರನ್ನು ಸೇರಿಕೊಂಡು ಆರಂಭಿಸಿದಂಥ ಈ ಒಂದು ಗಣೇಶೋತ್ಸವ, ಗಣೇಶನನ್ನು ಪೂಜಿಸಿಕೊಂಡು ಸಾರ್ವಜನಿಕವಾಗಿ ನೆರವೇರಿಸುವಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ 3ನೇ ವರ್ಷ ಕೂಡ ನಿನ್ನೆ ದಿವಸ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರೂ ಮೆಚ್ಚುವ ರೀತಿಯಲ್ಲಿ ಬಹಳ ಸೌಹಾರ್ದಯುತವಾಗಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ.
ಕೋಟ್ಯಾನ್ ಪಡುತೋಟ ಇವರ ಸೇವಾರ್ಥವಾಗಿ ಶ್ರೀ ಶಿವಾನಂದ ಭಜನಾ ಮಂಡಳಿ ಎನೆಗುಡ್ಡ ಕಟ್ಪಾಡಿಯಲ್ಲಿ 3 ವರ್ಷದ ಗಣೇಶೋತ್ಸವವು ಅದ್ದೂರಿಯಿಂದ ನಡೆಯಿತು. ಬೆಳಿಗ್ಗೆ ಗಣಹೋಮದೊಂದಿಗೆ ಗಣಪತಿ ಮೂರ್ತಿ ಪ್ರತಿಷ್ಠೆ ನಡೆಯಿತು. ನಂತರ ವಿಘ್ನೇಶ್ವರನಿಗೆ ಅಲಂಕಾರ ಪೂಜೆಯೂ ನಡೆಯಿತು. ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆ ಹೇಗಿತ್ತು, ಎಷ್ಟು ಅದ್ಧೂರಿಯಾಗಿತ್ತು ಎಲ್ಲವನ್ನು ತೋರಿಸ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೊಮ್ಮೆ ಗಣೇಶೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆಯನ್ನ ನೋಡೋದೇ ಒಂದು ಸಂಭ್ರಮ. ಅಲ್ಲಿ ಇರುವಂತಹ ವೇಷಗಳು, ಅಲ್ಲಿ ಸೇರುವ ಜನಸಮೂಹ, ಆ ಸಂಭ್ರಮವನ್ನ ನೋಡುವಂತಹದ್ದೇ ಒಂದು ಹಬ್ಬದ ವಾತಾವರಣವನ್ನ ಸೃಷ್ಟಿಸ್ತದೆ. ಸೊ ಆ ಹಬ್ಬದ ವಾತಾವರಣ ಹೇಗಿತ್ತು ಅಂತ ನೋಡೋಣ. ಸುಮಾರು 71 ವರ್ಷಗಳ ಇತಿಹಾಸವಿರುವಂತಹ ನಮ್ಮ ಯರಣಗುಡ್ಡೆ ಗ್ರಾಮದ ಪ್ರಸಿದ್ಧ ಕಾರಣಿಕ ಕ್ಷೇತ್ರವನ್ನು ಹೇಳಬಹುದು. ನಮ್ಮ ಶಿವಾನಂದ ಭಜನಾ ಮಂಡಳಿಯಲ್ಲಿ ನಾವಿಲ್ಲಿ ಪೂಜಿಸುವಂತಹ ಶ್ರೀ ವಿಠೋಬ ರುಕ್ಮಾಯಿ ದೇವರ ಸನ್ನಿಧಿಯಲ್ಲಿ ಪ್ರತಿ ಶನಿವಾರ ತುಂಬ ವಿಜೃಂಭಣೆಯಿಂದ ಭಜನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಕಳೆದ 3 ವರ್ಷಗಳಿಂದ ಶ್ರೀಯುತ ಪ್ರಶಾಂತ್ ಕೋಟ್ಯಾನ್ ಅವರ ನೇತೃತ್ವದಲ್ಲಿ ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮವನ್ನು ಕೂಡ ನಾವು ಸಂಭ್ರಮದಿಂದ ಸಡಗರದಿಂದ ಈ ಊರಿನ ಆಸ್ಪಾಸಿನ ಎಲ್ಲ ಭಕ್ತ ಜನರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ.
ಮುಖ್ಯವಾಗಿ ನಮ್ಮ ಯುವಜನರಲ್ಲಿ ಧಾರ್ಮಿಕ ಚಿಂತನೆಯನ್ನು ಬೆಳೆಸಬೇಕು ಹಾಗೂ ಸಂಘಟನೆಯ ಮೂಲಕ ನಮ್ಮ ಯುವಕರು ಒಳ್ಳೆಯ ಒಂದು ಇದನ್ನು ಬೆಳೆಸ್ಕೊಂಡು ಬರಬೇಕೆನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದೇ ರೀತಿ ಪ್ರತಿ ವರ್ಷ ಕೂಡ ನಮ್ಮ ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದುಕೊಂಡು ಬರಬೇಕಂತ ನಮ್ಮೆಲ್ಲರ ಆಸೆ. ಮೊದಲ ಪೂಜೆ ಪಡೆಯುವ ಗಣಪನಿಗೆ ವಿವಿಧ ಭಕ್ಷ್ಯದೊಂದಿಗೆ ಮಹಾಪೂಜೆ ನಡೆಯಿತು. ಉಂಡೆ, ಹಣ್ಣು ಹಂಪಲು ಸಮರ್ಪಿಸಲಾಯಿತು. ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಮಹಾಪೂಜೆಯಲ್ಲಿ ನೂರಾರು ಭಕ್ತರು ಭಾಗವಹಿಸಿ ಗಣಪತಿಯ ದರ್ಶನ ಪಡೆದು ಪುನೀತರಾದರು. ಅಪರಾಹ್ನ ಪ್ರಶಾಂತ್ ಎ ಕೋಟ್ಯಾನ್ ಪಡುತೋಟ ಇವರ ನೇತೃತ್ವದಲ್ಲಿ ಮಹಾಪೂಜೆ ನಡೆಯಿತು. ಈ ಸಂದರ್ಭದಲ್ಲಿ ಕೋಟ್ಯಾನ್ ಕುಟುಂಬಿಕರು ಮಹಾಪೂಜೆಯಲ್ಲಿ ಭಾಗವಹಿಸಿದ್ರು. ಮಹಾಪೂಜೆ ನಡೆದ ನಂತರ ವಿಸರ್ಜನಾ ಮೆರವಣಿಗೆ ನಡೆಯಿತು.
ಮೆರವಣಿಗೆಯು ಉದ್ಯಾವರ ಅಗ್ರಹಾರವಾಗಿ ಪಾಪನಾಶಿನಿ ನದಿಯಲ್ಲಿ ಗಣಪನನ್ನ ವಿಸರ್ಜನೆ ಮಾಡಲಾಯಿತು. ವಿಸರ್ಜನಾ ಮೆರವಣಿಗೆಯ ಉದ್ದಕ್ಕೂ ಹುಲಿವೇಷ, ಚೆಂಡೆ, ಇನ್ನೂ ಹಲವಾರು ವೇಷಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿತು. ಜೊತೆಗೆ ನೂರಾರು ಭಕ್ತರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಶಿವಾನಂದ ಭಜನಾ ಮಂಡಳಿ ಕಟ್ಪಾಡಿ ಆಶ್ರಯದಲ್ಲಿ ಪ್ರಶಾಂತ್ ಕೋಟ್ಯಾನ್ ಪಡುತೋಟ ಇವರ ಸೇವಾರ್ಥದೊಂದಿಗೆ ನಡೆದ ಗಣೇಶೋತ್ಸವ ಈ ಬಾರಿ ಅದ್ದೂರಿಯಿಂದ ನಡೆಯಿತು. ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ಈ ಗಣೇಶೋತ್ಸವಗಳು ಮತ್ತೆ ಮತ್ತೆ ಹೊಸ ಹೊಸ ನೆನಪುಗಳನ್ನು ಹೊತ್ತುಕೊಂಡು ಹಳೆಯ ವರ್ಷದ ಗಣೇಶೋತ್ಸವವನ್ನ ಮುಗಿಸ್ತಲೇ ಇರ್ತವೆ. ಮತ್ತೆ ಹೊಸ ವರ್ಷಕ್ಕೆ ಮುಂದಿನ ವರ್ಷದ ಗಣೇಶೋತ್ಸವದ ತಯಾರಿಗೆ ಸಾಕ್ಷಿ ಆಗ್ತಾನೆ ಇರ್ತವೆ. ಸೊ ಇಂತಹ ಗಣೇಶೋತ್ಸವಗಳು ಸದಾ ಚಿರಕಾಲವೂ ಕೂಡ ಹೀಗೆ ಅಭಿವೃದ್ಧಿಯನ್ನ ಕಾಣ್ತಾ ಮತ್ತಷ್ಟು ಸಂಭ್ರಮವನ್ನ ತುಂಬಿಕೊಳ್ಳಿ ಅನ್ನುವಂಥದ್ದು ನಮ್ಮ ಆಶಯ. ಇದು ಈ ಹೊತ್ತಿನ ವಿಶೇಷ ಗಣೇಶೋತ್ಸವ ಸ್ಪೆಷಲ್. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ. ಎಸ್ ವೀಕ್ಷಕರೇ, ಕಟಪಾಡಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಅತ್ಯಂತ ವೈಭವೋಪೇತವಾಗಿ ನಡೆಯುವ ವಿಜೃಂಭಣೆಯಿಂದ ನಡೆದದಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ಕಟಪಾಡಿಯಲ್ಲಿ ನಡೆದ ಗಣೇಶೋತ್ಸವದ ವೈಭವದ ಝಲಕ್ ನಿಮ್ಮ ಮುಂದೆ.
ಕಟ್ಪಾಡಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಈ ಬಾರಿ 33ನೇ ಸಾರ್ವಜನಿಕ ಗಣೇಶೋತ್ಸವವನ್ನ ಅದ್ದೂರಿಯಿಂದ ಆಚರಿಸಿತು. ಪೂರ್ವಾಹ್ನ ಗಣಪತಿ ಪ್ರತಿಷ್ಠಾಪನೆ, ನಂತರ ಗಣಹೋಮ ನಡೆಯಿತು. ಗಣಪತಿ ಪ್ರತಿಷ್ಠಾಪನೆಯ ನಂತರ ವಿಶೇಷ ಮಹಾಪೂಜೆಯು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಟ್ಪಾಡಿ ಉದ್ದೇಶವಾದ ಆಶ್ರಯರು 23ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಅತ್ಯಂತ ಸಂಭ್ರಮಗಳು ಮರೆತು ವಿಚಾರ. ಗಣೇಶ ಚತುರ್ಥಿ ದಾನಿ ಗಣಪತಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದು ಪ್ರಸನ್ನ ಪೂಜೆ, ಅಂಜನೆ ಗಣಹೋಮದ ಸೇವೆ, ಮಧ್ಯಾಹ್ನದ ಮಹಾಪೂಜೆ, ಬಯ್ಯಡು ಮಹಾಪೂಜೆ, 2ನೇ ದಿನ ತಾನಿಲ ಕಾಂಡೆ ಗಣಪತಿ ದೇವರಿಗೆ ಗಣಹೋಮದ ಸೇವೆ, ಮಧ್ಯಾಹ್ನ ಮಹಾಪೂಜೆ, ಅಂಜನೆ ಮಹಾ ಅನ್ನ ಸಂತರ್ಪಣೆ, ಬಯ್ಯಡು ಮಹಾಪೂಜೆ, 3ನೇ ದಿನ ತಾನಿಲ ಕಾಂಡದ ಪುಟ್ಟು ಗಣಹೋಮದ ಸೇವೆ, ಮಧ್ಯಾಹ್ನ ಮಹಾಪೂಜೆ, ಅಂಜನೆ ಮಧ್ಯಾಹ್ನ 2 ಗಂಟೆದ ಪುಟ್ಟು ಸಾರ್ವಜನಿಕ ರಂಗಪೂಜೆದ ಸೇವೆ. ಇಂದು ಸಾರ್ವಜನಿಕರ ಪರವಾದ ನಡೆದು ನಿಂತಿರುವ ವಿಚಾರ. ನನ್ನ ಮಧ್ಯಾಹ್ನದ ಪುಟ್ಟು ವಿಶೇಷವಾದ ಪಂಚಪಕ್ಷ ಪರಮಾನ್ನದ ನೈವೇದ್ಯ, ಅಂಜನೆ ಭಕ್ತೇರ್ನಕನ ಸಕಲ ಅಭೀಷ್ಟದ ಸಿದ್ಧಿಯಾವುದು ಬೀಚಲಿಕ್ಕೆ ಕೂಡ ಅದು ಗಣಹೋಮ ಇತ್ಯಾದಿ ಸೇವೆಗಳು ಮಾತು ಈ ಜಾಗದ ನಡೆದು ಸಿದ್ಧಿ ವಿನಾಯಕ ಎಂದು ಬಂದಿದ್ದನ್ನ ಭಕ್ತೇರ್ನಕನ ಸಕಲ ಅಭೀಷ್ಟನ್ನ ಸಿದ್ಧಿ ಸಾವನ ಚೈತನ್ಯ ಕಿಂಚನ ಗಣಪತಿ ದೇವರನ್ನು ಈ ಜಾಗದ ಆರಾಧನೆ ಮತ್ತೊಂದಿಲ್ಲ. ಭಕ್ತೇರ್ನಕಲ್ನ ಸಕಲ ಅಭೀಷ್ಟಲ ಈಡೇರನ್ನು ಈ ಜಾಗದ ಬರ್ತದೆ ಭಕ್ತಿ ಅವು ಈಡೇರಲು ಬಂದಿದ್ದರ ನಂಬಿಕೆ ಭಕ್ತೇರ್ನಕಲ್ನ ಪ್ರಕಾರವಾದ ವರ್ಷ ಈ ಜಾಗದ ಆಪಿಚಿತ್ತಿ ಸೇವಾದಿಗಳು ಮಾತ್ರ ಅತ್ಯಂತ ವಿಶೇಷವಾದ ವಿಜೃಂಭಣೆ ನಡೆದು ಬಂದಿದ್ದಕ್ಕೆ ಅವು ಪ್ರತ್ಯಕ್ಷ ನಿದರ್ಶನ ಪ್ರಕಾರವಾದ ಈ ಸೇರಿದಲ್ಲ ಮಹೋತ್ಸವ ಸೇವೆ ಭಗವಂತಿ ಬಹಳ ವಿಶೇಷವಾದ ವಿಜೃಂಭಣೆಯ ಸೇವೆಯನ್ನು ಸ್ವೀಕಾರ ಮಲ್ದಿರೆ ಸೇವೆ ಕುರಿತಿನ ಸಮಸ್ಯೆಗಳಿಗೆ ದೇಶಕ್ಕೂ ಗ್ರಾಮಕ್ಕೂ ಮಾತರಿಗೆ ಗಣಪತಿ ದೇವರ ಪರಿಪೂರ್ಣ ಅನುಗ್ರಹ ಮಾಡ್ತಾರೆ. ಈ ಮಹಾಪೂಜೆಯ ನಂತರ ಪ್ರಸಾದ ವಿತರಣೆಯಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಈ ಬಾರಿಯ ಸಾರ್ವಜನಿಕ ಅನ್ನ ಸಂತರ್ಪಣೆಯ ವೆಚ್ಚವನ್ನ ಶ್ರೀ ರಮಾನಂದ ಶೆಟ್ಟಿ, ನ್ಯೂ ನಯನ ಕಟ್ಪಾಡಿ ಇವರ ನೇತೃತ್ವದಲ್ಲಿ ನಡೆಸಲಾಯಿತು. ಅಲ್ಲಿ
ಸಾರ್ವಜನಿಕರಿಗೆ ವಿವಿಧ ಸ್ಪರ್ಧೆಗಳು, ನಾಟಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಅದ್ದೂರಿಯಿಂದ ನಡೆಯಿತು. ಕಟಪಾಡಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ವಿಸರ್ಜನೆ ಶೋಭಾಯಾತ್ರೆ ಸಂಭ್ರಮದಿಂದ ನಡೆಯಿತು. ಈ ಶೋಭಾಯಾತ್ರೆಯಲ್ಲಿ ವಿವಿಧ ಟ್ಯಾಬ್ಲೋ ವೇಷಗಳು ಭಾಗವಹಿಸಿತ್ತು. ಚಂಡೆ, ತಾಲೀಮು, ನೂರಾರು ಭಕ್ತರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರವಣಿಗೆಗೆ ಮೆರುಗು ತುಂಬಿದ್ರು.
ಪ್ರಾರಂಭವಾದ ನಂತರ ಮಹಾಪೂಜೆ, ರಂಗಪೂಜೆ ನಡೆದ ನಂತರ ಶೋಭಾಯಾತ್ರೆ ಪ್ರಾರಂಭವಾಯಿತು. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಎ ರವೀಂದ್ರನಾಥ ಶೆಟ್ಟಿ ಮತ್ತು ಶ್ರೀ ನಾರಾಯಣ್ ಭಟ್, ಅಧ್ಯಕ್ಷರಾದ ಶ್ರೀ ದಯಾನಂದ ಶೆಟ್ಟಿ ನೇತೃತ್ವದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಅದ್ದೂರಿಯಿಂದ ನಡೆಯಿತು. ದಿನಗಳಲ್ಲಿ ಭಜನೆಗೆ ವಿಶೇಷ ಪೂಜೆ ಮಾಡಿ ಉದ್ಯಾವರ ಪಾಪನಾಶಿನಿ ನದಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ನೋಡಿದ್ರಲ್ಲ ವೀಕ್ಷಕರೇ,
ಕಟಪಾಡಿಯಲ್ಲಿ ನಡೆದ ಗಣೇಶೋತ್ಸವ ಅದೆಷ್ಟು ವಿಜೃಂಭಣೆಯಿಂದ ನಡೆದಿತ್ತು ಅಂತ. ಬಹುತೇಕ ಈ ತರಹದ ವೈಭವೋಪೇತ ಗಣೇಶೋತ್ಸವಗಳು ಮತ್ತೆ ಮತ್ತೆ ಇತಿಹಾಸವನ್ನ ನಮಗೆ ನೆನಪು ಮಾಡಿಸುವಲ್ಲಿ ಯಶಸ್ವಿಯಾಗ್ತವೆ. ಮುಂದಿನ ವರ್ಷದ ಗಣೇಶೋತ್ಸವದ ಯಶಸ್ಸಿನತ್ತ ಯೋಚನೆ ಮಾಡ್ತಾ ಈ ವರ್ಷದ ಗಣೇಶೋತ್ಸವಕ್ಕೆ ಕಟಪಾಡಿಯಲ್ಲಿ ವಿದಾಯ ಹೇಳಲಾಯಿತು. ಇದು ಇವತ್ತಿನ ವಿಶೇಷ ಗಣೇಶೋತ್ಸವ ಸ್ಪೆಷಲ್.